ಉಡುಪಿಯಲ್ಲಿ ನಡೆದ ಪಾಣರ ನಲಿಕೆ ಸಮುದಾಯದ ಸಮಾವೇಶದಲ್ಲಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಭಾಗಿಯಾಗಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವ ಸಮ್ಮೇಳನದಲ್ಲಿ ಪಾಣರ ನಲಿಕೆ ಸಮುದಾಯದ ಹಿರಿಯ ನರ್ತಕರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿದೆ. ಈ ವೇಳೆ ಭಾಗಿಯಾದ ರಿಷಬ್ ಮಾತನಾಡಿ, ಅಮೆರಿಕದ ಮ್ಯೂಸಿಯಂನಲ್ಲಿ ಪಂಜುರ್ಲಿಯ ಮೊಗ ಇಟ್ಟಿದ್ದಾರೆ. ಇದು ನಮ್ಮ ನೆಲದ ದೇವರ ಶಕ್ತಿ. ಮುಂದಿನ ಜನ್ಮದಲ್ಲಿ ಪಾಣರ ಸಮುದಾಯದಲ್ಲಿ ಹುಟ್ಟುವ ಆಸೆ ಇದೆ. ಪಾಣರನಾಗಿ ದೈವದ ಚಾಕ್ರಿ ಮಾಡುವಂತಾಗಲಿ, ಪಂಜುರ್ಲಿ ಗುಳಿಗ ಅಣ್ಣಪ್ಪ ಸ್ವಾಮಿಯ ಸೇವೆ ಮಾಡುವಂತಾಗಲಿ. ಸಮಾಜಮುಖಿ ಫೌಂಡೇಶನ್ ಮಾಡುತ್ತಿದ್ದು ನಲಿಕೆ ಸಮುದಾಯದ ಓದುವ ಮಕ್ಕಳಿಗೆ ಟ್ರಸ್ಟ್ನಿಂದ ಸಹಾಯ ಮಾಡ್ತೇವೆ ಎಂದರು. ನಾಯಕರಾದಂತಹ ಸನ್ಮಾನ್ಯ ಪ್ರಮೋದ್ ಮಧುರಾಜರವರು ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಇದೀಗ ಟೆಂಪರಿ ಅನಾವರಣ ಕಾರ್ಯಕ್ರಮ ದೈವಾರಾಧನೆ ಕ್ಷೇತ್ರದಲ್ಲಿ ಬಳಸುವಂತಹ ಪ್ರಕಾರ, ಅದೇ ರೀತಿ ಮಧ್ಯಭಾಗದಲ್ಲಿ ಟೆಂಪರಿ, ಅದೇ ರೀತಿಯಲ್ಲಿ ಮಡಿಯವನ್ನು ನಮ್ಮ ದೈವಾರಾಧನೆ ಕ್ಷೇತ್ರದಲ್ಲಿ ಮೊದಲು ಖಾತ್ರಿ ಮಾಡಿಸಿಕೊಂಡು ನಂತರ ಅವರು ಟೀಚರ್ ಮಂಜು ಸನ್ಮಾನ ನಡೀತಾ ಇದೆ. ಹಿರಿಯ ಜೀವನಗಳು ಅವರಿಗೆ ನಿಮ್ಮ ಚಪ್ಪಾಳೆ ಇರಲಿ. ಇದು ಕ್ರಮ ಒಂದು ಸುಂದರವಾದ ಭಾವಚಿತ್ರ ಶಿಕ್ಷಣಕ್ಕಾಗಿ ವಿನಂತಿಯನ್ನು ಮಾಡಿಕೊಂಡು ತಾವೆಲ್ಲರೂ ಒಬ್ಬ ಏಕಬೇಕು. ಯಾಕಂದರೆ ನಾಗಪಾಣ ಅವರು ಮತ್ತು ಅವರ ತಂದೆ ದುರ್ಗಾಪಾಣ ಅವರು ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರದ ಜನರು. ಹಾಗಾಗಿ ನಾಗ ಅವರು ಈಗ ವೇದಿಕೆಯಲ್ಲಿ ಹೇಳೋದು ಅಷ್ಟೇ. ಅದಕ್ಕಿಂತ ಮುಂಚೆ ನಾಗ ಹೋಗ ಬಾರ ಆ ಥರದ ಒಂದು ಪ್ರೀತಿ ವಿಶ್ವಾಸ ನಮ್ಮಲ್ಲಿ. ನಾಗ ನಮ್ಮ ಅಜ್ಜನ ಮನೆಗೆ ಬಂದಾಗ, ನಮ್ಮ ಮನೆಗೆ ಬಂದಾಗೆಲ್ಲ ಇದೇ ಕೆಲಸ. ನಾಗ ಒಂದು ಹಾಡು ಹೇಳು, ನಾಗ ಒಂದು ಹಾಡು ಹೇಳುವಂಥ. ಇದು ನಾನು ಸುಮಾರು ಚಿಕ್ಕ ಪ್ರಾಯದಲ್ಲಿದ್ದಾಗಲೂ ಕೂಡ ಕಮಲ ಆಗಲಿ ಯಾವುದೇ ಕಾರ್ಯಕ್ರಮ ಆದರೂ ನಾಗ ನಮ್ಮ ಮನೆಗೆ ಬರ್ತಾಯಿದ್ರು. ಬಂದಾಗಲೇ ಇದೇ ಕೆಲಸ ನಮ್ಮ ಮಕ್ಕಳಿಗೆ ಎಲ್ರಿಗೂ, ನನ್ನ ಅಣ್ಣ ತಮ್ಮಂದ್ರು ಎಲ್ಲರೂ ಸೇರಿಕೊಂಡು ನಾಗನ ಹತ್ರ ಹಾಡು ಹೇಳು ಅಂತ ತುಂಬ ರಗಳೆ ಮಾಡ್ತಾಯಿದ್ರು. ಆವತ್ತಿಂದ ಕೇಳಿ ಸಿನಿಮಾಗೆ ಬಂದ ಮೇಲೆ ಅನಿಸ್ತಿತ್ತು, ಈ ಮತ್ತೊಬ್ಬರು ಕೈಗೆ ಬೈಡಿ ಮೇಲೆ ಹೇಳಿದ್ದೆ ಹಾಡನ್ನು ಹೇಗಾದರೂ ಅವರು ಸಿನಿಮಾಗೆ ತರಬೇಕಲ್ಲ ಅಂತ. ಅದಕ್ಕೆ ಸರಿಯಾದ ಸಂದರ್ಭ ಸಿಕ್ಕಿದ್ದೆ ಕಾಂತಾರದ ಸಿನಿಮಾ.